ಮನೆಯ ಬಾಗಿಲು ಓಪನ್ ಇದ್ರೆ ಸಾಕು, ಮನೆಯೊಳಗೆ ಬರುತ್ತೆ. ಬಟ್ಟೆ ಬರೆಗಳನ್ನು ಎತ್ತಿಕೊಂಡು ಹೋಗಿ ಮರದಲ್ಲಿಡುತ್ತೆ. ಆಹಾರ ಪದಾರ್ಥ, ಸಿಕ್ಕ ವಸ್ತುಗಳನ್ನು ಸೀದಾ ಹಿಡಿದುಕೊಂಡು ಹೋಗುತ್ತೆ. ನಮ್ಮ ಮೇಲೂ ದಾಳಿ ಮಾಡುತ್ತೆ, ನಾಯಿಗೂ ಕಚ್ಚುತ್ತೆ. ಅಷ್ಟೇ ಅಲ್ಲ, ಮೀನು ಕೋಳಿಯನ್ನು ತಿನ್ನುತ್ತೆ. ಇದು ಮಂಗಳೂರು ನಗರದ ಮಣ್ಣಗುಡ್ಡೆಯಲ್ಲಿ ಮಂಗಗಳ ಮೇಲೆ ಜನರ ಕಂಪ್ಲೇಂಟ್. ಗ್ರಾಮೀಣ ಭಾಗದಲ್ಲಿ ಕೃಷಿ ತೋಟಗಳಿಗೆ ಬಂದು ತೆಂಗಿನಕಾಯಿ ಸುಲಿದು ತಿನ್ನೋದು, ಹಣ್ಣು ಹಂಪಲುಗಳನ್ನು, ಹೀಗೆ ಪ್ರಾಕೃತಿಕ ಆಹಾರಗಳನ್ನು ಮಂಗಗಳು ಸೇವನೆ ಮಾಡೋದು, ಕೃಷಿಕರಿಗೆ ಉಪದ್ರ ಕೊಡೋದು ಕಾಮನ್. ಆದರೆ ಮಂಗಳೂರು ನಗರದ ಮಧ್ಯೆ ಮಂಗಗಳ ಹಾವಳಿಯಿಂದ ಜನರು ಕಳೆದ 2 ವರ್ಷಗಳಿಂದ ರೋಸಿ ಹೋಗಿದ್ದಾರೆ. ಮಂಗಳೂರಿನ ಮಣ್ಣಗುಡ್ಡೆ ಕಾಂತರಾಜ್ ಲೇನ್ನಲ್ಲಿ ಬೆಳಗ್ಗೆ 5 ಗಂಟೆ ಆದರೆ ಸಾಕು, ಮಂಗಗಳ ಎಂಟ್ರಿ ಆಗುತ್ತೆ. ಈ ಲೇನ್ನಲ್ಲಿರುವ ಸುಮಾರು 10ಕ್ಕೂ ಹೆಚ್ಚು ಮನೆಯವರು ಮಂಗಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಮತ್ತೆ ಇಲ್ಲಿದ್ದು ಪರಿಸ್ಥಿತಿ ಹಾಗೆ ಉಂಟು. ಓಪನ್ ಗ್ರೌಂಡ್ ಏನಲ್ಲ, ಖಾಲಿ ಬಿಲ್ಡಿಂಗ್ ಹತ್ತಿರದಲ್ಲಿದೆ. ಒಂದಿಂದ ಇನ್ನೊಂದು ಹಾರ್ತದೆ, ಮನೆ ಮೇಲೆ ಹಾರ್ತದೆ. ಆಮೇಲೆ ಮಾಡಿಂದ ಮಾಡಿ ಹಾರೋದು, ಮಾಡಿಗೆ ಸೌಂಡ್ ಮಾಡೋದು, ಆ ತಗಡ ಶೀಟ್ ಇದ್ದದನ್ನು ಎಳ್ದಾಕೋದು, ವಾಟರ್ ಟ್ಯಾಂಕನ್ನು ಎಳ್ದಾಕೋದು, ಅದೆಲ್ಲ ಇದೆ. ಹಾಗೆ ಅದನ್ನು ಇಮಿಡಿಯೇಟ್ ಆಗಿ ಅದನ್ನು ಆ್ಯಕ್ಷನ್ ಸೀರಿಯಸ್ ಆಗಿ ತಗೊಳ್ಬೇಕು. ಇಲ್ಲ ಅದಕ್ಕೆ ಒಳಗೆ ಹೋಗೋದಿಲ್ಲ. ಅದು ಒಳಗೆ ಅಂದರೆ ಅದು ದೂರದಿಂದ ಹೋಗ್ತದೆ. ಅದಕ್ಕೆ ಗೊತ್ತಿದೆ, ಅದನ್ನು ಮೋಸ್ಟ್ಲಿ ಅದು ಗೊತ್ತಿರಬೇಕು. ಅದು ಬೇರೆ ಕಡೆ ನೋಡಿದ್ರೆ ತಪ್ಪಿಸಿಕೊಂಡು ಬಂದಿರಬೇಕು. ಹಾಗಾಗಿ ಅದು ಕೇಜ್ ಇಟ್ಟಿದ್ದಾರೆ, ಕೇಜಿನ ಒಳಗೆ ಹೋಗಿಲ್ಲ. ಅದು ಮನೆಗೆ ಒಳಗೆ ಸೀದಾ ಬಾಗಿಲಿಟ್ಟು ಎಲ್ಲಿ ಸೀದಾ ಬರೋದು, ದವಸ ಧಾನ್ಯ ವಸ್ತು ಎತ್ತಿಕೊಂಡು ಹೋಗೋದು, ಬಿಸಾಡೋದೆಲ್ಲ ಉಂಟು. ತಿನ್ಲಿಕ್ಕೆ ಆಗೋದನ್ನು ಬಿಸಾಡೋದು. ಮನೆಯ ಬಾಗಿಲು ಕಿಟಕಿ ಓಪನ್ ಇಟ್ರೆ ಕಥೆ ಮುಗೀತು. ಮನೆಯಲ್ಲಿರುವ ಅನೇಕ ಬೆಲೆ ಬಾಳೋ ವಸ್ತುಗಳನ್ನು ಎತ್ತಿಕೊಂಡು ಹೋಗುತ್ತೆ. ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತೆ. ಆಶ್ಚರ್ಯ ಅಂದರೆ ನಾನ್ ವೆಜ್ ಆಹಾರಗಳನ್ನು ಸೇವಿಸುತ್ತೆ. ಜೊತೆಗೆ ನಾಯಿಗಳ ಮೇಲೆ ದಾಳಿ, ಮನುಷ್ಯರ ಮೇಲೆಯೂ ದಾಳಿ ಮಾಡ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಕಳೆದ 2 ದಿನಗಳ ಹಿಂದೆ ಮಹಿಳೆಯೊಬ್ಬರ ಮೇಲೆ ದಾಳಿ ಮಾಡಿ ಈಗಾಗಲೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಲವು ಬಾರಿ ಅರಣ್ಯ ಇಲಾಖೆ ಸೇರಿದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಅದು ಮೊನ್ನೆ ಇದ್ದು ಬಾಗಿಲು ತೆಗೆದಿಡ್ಲಿಕ್ಕಿಲ್ಲ, ಎಲ್ಲ ಬಂದು ಇಟ್ಕೊಂಡು ಹೋಗ್ತದೆ. ಮತ್ತೆ ದಾರಿಯಲ್ಲಿ ಹೋಗುವಾಗ ಸಹ ಮೈ ಮೇಲೆ ಬೀಳ್ತದೆ. ಮತ್ತೆ ನಾಯಿಯನ್ನೆಲ್ಲ ಕಚ್ಚಿ ಹಾಕಿ ಎಲ್ಲ ಇದು ಲಗಾಡಿ ತೆಗ್ದೆ. ಮತ್ತೆ ಬಟ್ಟೆ ಒಣಗಿ ಹಾಕ್ಲಿಕ್ಕಿಲ್ಲ, ತುಂಬಾ ಉಪದ್ರ. ಈಗ ಸಹ ಒಂದು ಬಂತು, ಈಗ ವಾಪಸ್ ಈಗ ಮನೆ ಒಳಗೆ ಬಂದು ತಿಂದು ಎಲ್ಲ ಆರಾಮದಲ್ಲಿ ಹೋಗ್ತಾ ಉಂಟು. ಹಾಗೆ ಅದರದ್ದು ತುಂಬಾ ಉಪದ್ರ ಉಂಟು ನಮ್ಗೆ. ಅಂದ್ರೆ ತುಂಬಾ ಹೆದರಿಕೆ ಆಗಿದೆ. ಯಾಕಂದ್ರೆ ಒಬ್ರು ಹೆಂಗಸಿಗೆ ಅದು ಬೆನ್ನಟ್ಟಿ ಬಂದು ಅವರು ಬಿದ್ದು ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ ಅವರು. ಹಾಗೆ ಅದರದ್ದು ತುಂಬಾ ಪ್ರಾಬ್ಲಮ್ ಉಂಟು. ಏನಾದ್ರು ಮಾಡಿ ಅದನ್ನೊಂದು ನಮ್ಗೆ ಅದರಲ್ಲಿ ಮುಕ್ತಿ ಸಿಗುವ ಹಾಗೆ ಮಾಡ್ಬೇಕಷ್ಟೇ. 2 ವರ್ಷದಿಂದ ಉಂಟು. 2 ವರ್ಷ ಆಗ್ತಾ ಬಂತು ಈಗ ಹತ್ರ. ಅಂದ್ರೆ ಬಂದಿದ್ದಾರೆ ನೋಡಿ, ಈಗ ಬಲೆ ತಂದು ಇಟ್ಟಿದ್ದಾರೆ. ಅದು ಅದಕ್ಕೆ ಸಿಗುದಿಲ್ಲ. ಮತ್ತೆ ಅವರು ಇಂಜೆಕ್ಷನ್ ಕೊಟ್ಟೆಲ್ಲ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ. ಮಂಪರ್ ಇದೆಲ್ಲ ಹಾಕ್ಲಿಕ್ಕೆ, ಅದಂದ್ರೆ ಅದು ಡೆತ್ ಆದ್ರೆ ಮತ್ತೆ ಅವರಿಗೆ ಪ್ರಾಬ್ಲಮ್ ಬರ್ತದೆ ಅಂತ ಅವರು ಹೇಳಿದ್ರು. ಹಾಗಾಗಿ ಅದೆಲ್ಲ ಆಗುದಿಲ್ಲ ಅಂತ ಹೇಳಿ. ಹಾಗೆ ಈಗ ನಿನ್ನೆ ಸಹ ಬಂದು ಇದು ತಂದಿಟ್ಟಿದ್ದಾರೆ, ಬೋನ್ ಅದ್ರದ್ದು, ಅದಕ್ಕೆ ಬೀಳುದಿಲ್ಲ ಅದು. ತುಂಬಾ ಉಪದ್ರ ಅಂದ್ರೆ ತುಂಬಾ ಉಪದ್ರ ಉಂಟು. ಮಕ್ಕಳೆಲ್ಲ ಇರುವಾಗ ಮಕ್ಕಳಿಗೆ ಸಹ ಬೆನ್ನಟ್ಟಿಕೊಂಡು ಬರ್ತದೆ. ಮತ್ತೆ ನಾಯಿ ಇದ್ರೆ ನಾಯಿ ಹಿಂದ್ಗಡೆ ಬಂದು ನಾಯಿ ಸಹ ಕಚ್ಚಿ ಎಲ್ಲ ಹಾಕಿದೆ. 2 ನಾಯಿಗೆ ಸಹ ಈಗ ಕಚ್ಚಿ ಹಾಕಿದೆ. ಒಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ಈ ಭಾಗದ ಜನರು ಮಂಗಗಳ ಕಾಟದಿಂದ ಹಲವು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇನ್ನು ನಾನ್ ವೆಜ್ ಸೇವನೆ ಮಾಡ್ತಾ ಇರೋದ್ರಿಂದ ಮಕ್ಕಳ ಮೇಲೆಯೂ ದಾಳಿ ಮಾಡುವ ಸಾಧ್ಯತೆ ಇದೆ. ರೋಗಗಳ ಬಾಧಿಸುವ ಭಯದಲ್ಲೇ ಈ ಭಾಗದ ಜನ ವಾಸಿಸ್ತಾ ಇದ್ದಾರೆ. ತಕ್ಷಣವೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ.